ಹುಟ್ಟುಹಬ್ಬ ಎಂದರೆ ಸಾಮಾನ್ಯವಾಗಿ ಕುಟುಂಬ ಸ್ನೇಹಿತರ ನಡುವೆ ಸಂಭ್ರಮಾಚರಣೆ ಮಾಡುವವರೇ ಹೆಚ್ಚು. ಅಂತಹ ಕಾಲದಲ್ಲಿ ಇಲ್ಲೊಬ್ಬರು ತಮ್ಮ ಹುಟ್ಟುಹಬ್ಬವನ್ನು ವಿಶೇಷ ಮತ್ತು ಅರ್ಥಪೂರ್ಣವಾಗಿಸಿದ್ದಾರೆ. ಅದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ, ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಹೌದು, ಹುಟ್ಟುಹಬ್ಬ ಎಂದಾಗ ಕುಟುಂಬಸ್ಥರು ಸ್ನೇಹಿತರು ಸೇರಿ ಆಚರಣೆ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ತಮ್ಮ 70ನೇ ಹುಟ್ಟುಹಬ್ಬವನ್ನ ವಿಶೇಷ ಮತ್ತು ಅರ್ಥಗರ್ಭಿತವಾಗಿ ಆಚರಿಸಿದ್ದಾರೆ. ಹೌದು, ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕ್ಯಾನ್ಸರ್ನಿಂದ ಬಳಲುತ್ತಿರುವ 797 ರೋಗಿಗಳಿಗೆ ಹಾಗೂ ಕಿಡ್ನಿ ವೈಫಲ್ಯ ಎದುರಿಸುತ್ತಿರುವ 291 ಜನರಿಗೆ ವೈದ್ಯಕೀಯ ಸಹಾಯಧನ, 70 ಅಶಕ್ತ ಯಕ್ಷಗಾನ ಕಲಾವಿದರಿಗೆ ಮತ್ತು 31 ವಿಶೇಷ ಮಕ್ಕಳ ಶಾಲೆಗಳಿಗೆ ಸಹಾಯಧನ ನೀಡುವ ಮೂಲಕ ವಿಶೇಷ ಮತ್ತು ವಿಭಿನ್ನವಾಗಿ ಆಚರಿಸಿದ್ದು, ಮಂಗಳೂರಿನ ಫಾದರ್ ಮುಲ್ಲರ್, ಎಂಐಒ, ವೆನ್ಲಾಕ್, ಕೆಎಂಸಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಸಹಾಯಧನವನ್ನು ವಿತರಿಸಲಾಯಿತು. ತಮ್ಮ 70ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಈ ಹುಟ್ಟುಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಹಾಗೂ ಅರ್ಥಪೂರ್ಣವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ತಮ್ಮ ಹುಟ್ಟುಹಬ್ಬವನ್ನು ಈ ಅಶಕ್ತ ಬಡ ರೋಗಿಗಳಿಗೆ ಸಹಾಯಧನ ವಿತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸಿಕೊಳ್ತಿದ್ದಾರೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಮತ್ತು ಕಿಡ್ನಿ ರೋಗಿಗಳಿಗೆ ಕಿಡ್ನಿ ಚಿಕಿತ್ಸೆಗಾಗಿ ಅವರು ಸಹಾಯಧನವನ್ನು ವಿತರಿಸ್ತಾ ಇದ್ದಾರೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 797 ಕ್ಯಾನ್ಸರ್ ರೋಗಿಗಳಿಗೆ, ಅದೇ ರೀತಿ 291 ಕಿಡ್ನಿ ರೋಗಿಗಳಿಗೆ ನೆರವನ್ನು ನೀಡುತ್ತಿದ್ದಾರೆ. ಅದಲ್ಲದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 70 ಅಶಕ್ತ ಯಕ್ಷಗಾನ ಕಲಾವಿದರಿಗೆ ಕೂಡ ಸಹಾಯಧನವನ್ನು ವಿತರಿಸುತ್ತಿದ್ದಾರೆ. ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 31 ವಿಶೇಷ ಮಕ್ಕಳ ಶಾಲೆಗೆ ಕೂಡ ನೆರವಿನ ಹಸ್ತವನ್ನು ನೀಡುತ್ತಿದ್ದಾರೆ. ಈ ರೀತಿಯಾಗಿ ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸಿಕೊಳ್ತಿದ್ದಾರೆ. 2002ರಲ್ಲಿ ಆರಂಭವಾದ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಆರೋಗ್ಯ, ಶಿಕ್ಷಣ ಮತ್ತು ಸಮಾಜ ಸೇವೆ ಎಂಬ 3 ಉದ್ದೇಶವನ್ನು ಇಟ್ಟುಕೊಂಡು ನನ್ನ ಗುರಿ ಸರ್ವರ ಏಳಿಗೆಯತ್ತ ಅಂತ ಅವರು ಆರಂಭಿಸಿದ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಇಂದು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇನ್ನು ಡಾಕ್ಟರ್ ಜಿ ಶಂಕರ್ ಅವರು 2002ರಲ್ಲಿ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅನ್ನು ಆರೋಗ್ಯ, ಶಿಕ್ಷಣ, ಸಮಾಜ ಸೇವೆಯ ಧ್ಯೇಯದೊಂದಿಗೆ ಸ್ಥಾಪಿಸಿದರು. ಈ ಟ್ರಸ್ಟ್ ಮೂಲಕ ಕಳೆದ 23 ವರ್ಷಗಳಲ್ಲಿ ಸಮಾಜಮುಖಿ ಸೇವೆಗಳನ್ನು ನೀಡುತ್ತಿದ್ದು, ತಮ್ಮ ಹುಟ್ಟುಹಬ್ಬದ ಸಂದರ್ಭ ಟ್ರಸ್ಟ್ನ ಧ್ಯೇಯದಂತೆ ಸಮಾಜದ ಅಶಕ್ತರ ಧ್ವನಿಯಾಗುತ್ತಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮಕ್ಕೆ ಇನ್ನಷ್ಟು ಅರ್ಥ ತುಂಬಲು ಉಡುಪಿ ಮೊಗವೀರ ಯುವ ಸಂಘಟನೆಯೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸುವ ಮೂಲಕ ಉಡುಪಿ ಜಿಲ್ಲೆಯನ್ನು ರಕ್ತದಾನಿಗಳ ಜಿಲ್ಲೆ ಎಂಬ ಹೆಗ್ಗಳಿಕೆ ಬರುವಂತೆ ಮಾಡಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ವಿವಿಧ ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರಗಳನ್ನು ವಿತರಿಸಿ ಅನೇಕ ಬಡ ಕುಟುಂಬಗಳ ಬದುಕಿನ ನಂಬಿಕೆಯಾಗಿದ್ದಾರೆ. 2002ರಲ್ಲಿ ನಾವು ಈ ಟ್ರಸ್ಟ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. 15 ವರ್ಷದಿಂದ ಈ ಅಶಕ್ತ ಬಡ ರೋಗಿಗಳಿಗೆ ಸಹಾಯಧನವನ್ನು ನೀಡುತ್ತಿದ್ದೇವೆ. ಈ ವರ್ಷ 70ನೇ ವರ್ಷ ಹುಟ್ಟುಹಬ್ಬವನ್ನು ಡಾಕ್ಟರ್ ಜಿ ಶಂಕರ್ ಅವರು ಆಚರಿಸಿಕೊಳ್ಳುತ್ತಿದ್ದಾರೆ. ಅದು ಒಂದು ಬಡ ರೋಗಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಸಹಾಯ ಆಗಬೇಕಂತ ನಮ್ಮ ಆಶಯ, ನಮ್ಮ ಗುರಿ. ಇನ್ನು ಮುಂದಿನ ದಿನಗಳಲ್ಲಿಯೂ ಇದೇ ರೀತಿ ಇದು ಮುಂದೆ ಸಾಗಲಿ ಎಂದು ನಾವು ಹಾರೈಸುತ್ತೇವೆ. ಜನ್ಮದಿನವನ್ನು ವೈಯಕ್ತಿಕ ಸಂಭ್ರಮವನ್ನಾಗಿ ಅಲ್ಲ, ಬಡವರಿಗೆ, ಅಶಕ್ತರಿಗೆ ಜೀವದಾನವಾಗಿಸುವ ಸಂಭ್ರಮವನ್ನಾಗಿ ಮಾಡಿದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಈ ಸೇವಾ ಹಬ್ಬ ಸಮಾಜ ಸೇವೆಗೆ ಒಂದು ಮಾದರಿ. ನಮ್ಮನ್ನು ಕಾಪಾಡುತ್ತಾರೆ. ವಿವಿಧ ಸಂದರ್ಭಗಳಲ್ಲಿ ವಿವಿಧ ರೂಪದಲ್ಲಿ ಕಷ್ಟಗಳು ಬಂದರೂ ಕೂಡ ದೇವರು ಎಲ್ಲವನ್ನು ಶಮನಪಡಿಸುವ ಶಕ್ತಿ ಉಳ್ಳವರು. ದೇವರಿಂದ ಎಲ್ಲವೂ ಸಾಧ್ಯ ಅಂತೇಳಿ ನಂಬಿದ ನಮಗೆ ವಿಶೇಷ ರೀತಿಯಲ್ಲಿ ದೇವರ ಶಕ್ತಿ ದೊರಕುತ್ತೆ. ನಮ್ಮಿಂದ ಅಸಾಧ್ಯ ಅಂತ ಇದ್ದ ಸಂಗತಿಗಳನ್ನು ಕೂಡ ದೇವರು ನಮ್ಮ ನೆರೆಯವರು, ನಮ್ಮ ಸಂಬಂಧಿಕರು, ನಮಗೆ ಪರಿಚಯ ಇರುವವರು, ಪರಿಚಯ ಇಲ್ಲದವರ ಮೂಲಕ ಕೂಡ
ಸಹಾಯ ಹಸ್ತ ನೀಡಿ ಎಲ್ಲವನ್ನು ಸಾಧ್ಯಗೊಳಿಸ್ತಾರೆ. ಎಲ್ಲವೂ ದೇವರ ಇಚ್ಛೆಯಿಂದ ನಡೆಯಬೇಕು. ಏನು ದೇವರು ಇಚ್ಛಿಸ್ತಾರೆ ಅದೇ ನಡೀಬೇಕು. ನಮಗೆ ಒಳಿತು ಯಾವಾಗ ಬೇಕು, ಯಾವ ರೀತಿಯಲ್ಲಿ ಬೇಕು, ಯಾವ ರೀತಿಯಲ್ಲಿ ಆಗಬೇಕು ಅದೆಲ್ಲವೂ ದೇವರ ನಿರ್ಧಾರ. ಅದರಿಂದ ದೇವರಿಗೆ ಇಚ್ಛೆ ಇದ್ದು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.